ಫೈನಲಿ ಸಂಡೇ, ಇವತ್ತಾದರೂ ಸ್ವಲ್ಪ ರಿಲ್ಯಾಕ್ಸ್ ಆಗುವ. ನೀನು ರಿಲ್ಯಾಕ್ಸ್ ಆದರೆ ಮನೇಲಿ ನೀನು ಮಾಡೋ ಕೆಲಸನ ಯಾರು ಮಾಡೋದು? ಕೆಲಸನ? ಏನು ಕೆಲಸ? ಮಾರ್ಕೆಟ್ಗೆ ಹೋಗಿ ಫ್ರೆಶ್ ತರಕಾರಿ ತರಬೇಕು, ಕರೆಂಟ್ ಬಿಲ್ ಕಟ್ಟಿ ಬರಬೇಕು, ನಾಯಿಗೆ ಸುಸ್ಸು ಮಾಡಿಸಿ ಬರುವಾಗ ಹಾಲು ತರಬೇಕು. ಅಪ್ಪ, ನಂಗೊಂದು ಡೌಟ್, ಇದು ಬರೀ ಇವತ್ತಿಂದ ಇಲ್ಲ ಇಡೀ ವರ್ಷದ? ಯಾಕೋ ಕಿಂಡಲ್ಲ? ಮತ್ತೆ ಏನಪ್ಪ, ಮನೇಲಿ ನಾನು ಒಬ್ಬನೇ ಇದ್ದೀನ, ಎಮ್ಮೆ ಥರ ಬಿದ್ದಿದ್ದಾನೆ ನೋಡಿ, ಅವನಿಗೂ ಒಂದೆರಡು ಕೆಲಸ ಹೇಳ್ಬೋದಲ್ವಾ? ಅವ್ನು ನಿನ್ಗಿಂತ ಸಣ್ಣವನ್ ಕಣೋ. ಅಪ್ಪ, ನಂಗೂ ಅವನಿಗೂ 1 ವರ್ಷ ಅಷ್ಟೇ ವ್ಯತ್ಯಾಸ. 1 ವರ್ಷ ಸಣ್ಣವನಾದ್ರೆ ಸಣ್ಣವನಲ್ವಾ? ಸಣ್ಣ ಪಾಪು ಅವನು. ಮತ್ತೆ ನಾನೇನು ಬಟ್ಟೆಗೆ ಸೋಪ? ಈ ಮನೇಲಿ ನಂಗೆ ಬೆಲೆನೇ ಇಲ್ಲ. ನಾನು ಈ ಮನೇಲಿ ಇರಲ್ಲ, ಹೊರಟೋಗ್ತೀನಿ ನಾನು. ಏಯ್, ಎಲ್ಲಿಗೆ ಹೋಗ್ತಾ ಇದ್ಯಾ? ಇಲ್ಲ. ಏನು? ಅದು ಬರುವಾಗ ಫ್ರೂಟ್ಸ್ ತರೋದು ಮರಿಬೇಡ. ತಮ್ಮ ಎದ್ದ ಕೂಡಲೇ ಜ್ಯೂಸ್ ಕುಡಿ.